ಶ್ರೀ ಕಾವಿ ಸುಬ್ರಹ್ಮಣ್ಯ ದೇವಸ್ಥಾನ ವರ್ಕಾಡಿ. ಶ್ರೀ ಕ್ಷೇತ್ರ ವರ್ಕಾಡಿ ನವೀಕರಣ ಅಷ್ಟಬಂಧ ಬ್ರಹ್ಮಕಲಶೋತ್ಸವವು 29/3/2024 ಆರಂಭಗೊಂಡು ಇಂದು ಶ್ರೀ ಸುಬ್ರಹ್ಮಣ್ಯ ದೇವರಿಗೆ ಬ್ರಹ್ಮಕಲಶೋತ್ಸವವು ನಡೆಯಿತು. ವೇದಮೂರ್ತಿ ದಿನೇಶ ಕೃಷ್ಣ ತಂತ್ರಿಗಳು ಮತ್ತು ವೇದಮೂರ್ತಿ ಬ್ರಹ್ಮಶ್ರೀ ಕುಡುಪು ಕೃಷ್ಣರಾಜ ತಂತ್ರಿಗಳ ನೇತೃತ್ವದಲ್ಲಿ ನಡೆದ ವೈದಿಕ ಧಾರ್ಮಿಕ ಕಾರ್ಯಕ್ರಮಗಳು ಬಹಳ ವಿಜೃಂಭಣೆಯಿಂದ ಜರುಗಿತು. 8 ದಿನಗಳ ಕಾಲ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆದ ಬ್ರಹ್ಮಕಲಶೋತ್ಸವದಲ್ಲಿ ಊರ ಪರವೂರ ಭಕ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಸಂಭ್ರಮ ಆಚರಣೆಗೆ ನಾವೆಲ್ಲ ಸೇರಿದ್ದೇವೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ 1600 ವರ್ಷ ಇತಿಹಾಸವುಳ್ಳಂತಹ ದೇವಸ್ಥಾನ ಇದು. ಪುರಾತನ ಕಾಲದ ದೇವಸ್ಥಾನ. ಇದರಲ್ಲಿ ತುಂಬ ಇದರ ಬಗ್ಗೆ ತಿಳಿದವರೆಲ್ಲ ಹೇಳ್ತಾರೆ. ನಮಗೆ ಅಂದರೆ ಓದಿ ಮಾತ್ರ ಗೊತ್ತಿದ್ದ ವಿಷಯ ಬಗ್ಗೆ. ಇಲ್ಲಿ ಏನೊಂದು ಕಾರ್ಯ ನಡೆಯಿದ್ರು ನಮ್ಮ ಊರಿನವರು ಒಟ್ಟಿಗೆ ಸಾಧಾರಣ ಒಂದು 16 ಮಾಗಣೆ ಅವರು ಇಲ್ಲಿ ಇದ್ದಾರೆ. ಮಾಗಣೆ ಅಂತ ಹೇಳಿದ್ರೆ ಅಲ್ಲಿ ಒಳಗಡೆ ಒಂದು 16 ಕಂಬದ ಒಂದು ಬಸ್ ಇದಿದೆ, ಮಂಟಪ ಇದೆ, ಅದು ಅದರ ಸಂಕೇತ ಅಂತ ಹೇಳ್ಬೋದು. ಶ್ರೀ ಕಾವಿ ಸುಬ್ರಹ್ಮಣ್ಯನು ನಮಗೊಂದು ಕೊಟ್ಟ ಒಂದು ದೊಡ್ಡ ಒಂದು ಕೊಡುಗೆ ಅಂತ ಹೇಳಬಹುದು. ಮತ್ತೆ ಇಲ್ಲಿಯ ಯೌವನಸ್ಥರು ದುಡಿದಕ್ಕೆ ಅವನು ಫಲ ಕೊಟ್ಟಿದ್ದಾನೆ ಈ ಇಷ್ಟು ದಿವಸದಲ್ಲಿಯೂ ಅಂತ ಖಂಡಿತ ನಮಗೆ ಮನವಟ್ಟಾಗ್ತಾ ಉಂಟು. ಅದು ಯಶಸ್ವಿಯಾಗಿದೆ ಅಂತ ಖಂಡಿತ ಕಾಣ್ತದೆ. ಬಂದವರು ಕೂಡ ಅದನ್ನು ಹೇಳಬಹುದು. ಹಾಗೆ ಇದೊಂದು ದೊಡ್ಡ ಒಂದು ಕಾರ್ಯಕ್ರಮ. ಇಷ್ಟು ದೊಡ್ಡದಾದಂಥ ಕಾರ್ಯಕ್ರಮ ಇಷ್ಟು ತನಕ ಇಲ್ಲಿ ಆಗಲಿಲ್ಲ, ಇದೇ ಆಗುತ್ತೆ. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.